ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಲುಂಡ್ ಪಶ್ಚಿಮದ ಎನ್ಇಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಫುಟ್ಬಾಲ್ ಟರ್ಫ್ ಸರ್ಪ್ರೈಸ್ ಮೈದಾನದಲ್ಲಿ ಸೆಪ್ಟೆಂಬರ್ 15ರಂದು ಮುಲುಂಡ್ ಬಂಟ್ಸ್ ಕಾರ್ಯಕಾರಿ ಸಮಿತಿ, ಯುವ ವಿಭಾಗ ಮತ್ತು ಕ್ರೀಡಾ ಸಮಿತಿಯ ಆಶ್ರಯದಲ್ಲಿ ಅಖಿಲ ಭಾರತ ಬಂಟ್ಸ್ ಟರ್ಫ್ ಫುಟ್ಬಾಲ್ ಕ್ರೀಡಾಕೂಟ 2019 ಕ್ರೀಡಾ ಸ್ಪರ್ಧೆಯನ್ನು ಥಾಣೆ ಬಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಕುಶಲ್ ಸಿ ಭಂಡಾರಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಥಾಣೆ ಬಂಟ್ಸ್ನ ಉಪಾಧ್ಯಕ್ಷ ವೇಣುಗೋಪಾಲ್ ಎಲ್ ಶೆಟ್ಟಿ, ಬಂಟರ ಸಂಘ ಮುಂಬೈ ಇದರ ಯುವ ವಿಭಾಗದ ಕಾರ್ಯಾಧ್ಯಕ್ಷ ಶರತ್ ಶೆಟ್ಟಿ, ಮುಲುಂಡ್ ಬಂಟ್ಸ್ನ ಉಪಾಧ್ಯಕ್ಷ ಶಾಂತಾರಾಮ್ ಬಿ ಶೆಟ್ಟಿ, ಕೋಶಾಧಿಕಾರಿ ರತ್ನಾಕರ್ ವೈ ಶೆಟ್ಟಿ, ಸಹ ಕಾರ್ಯದರ್ಶಿಗಳಾದ ವೇಣುಗೋಪಾಲ್ ಎಂ ಶೆಟ್ಟಿ, ಕೃಷ್ಣ ಪ್ರಸಾದ್ ಶೆಟ್ಟಿ, ಸಹ ಕೋಶಾಧಿಕಾರಿ ಪ್ರಸಾದ್ ಪಿ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರುತಿಕಾ ಶೆಟ್ಟಿ, ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷ ಕಡಂದಲೆ ಸುರೇಶ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವಿನೋದ್ ಆರ್ ಕೆ ಚೌಟ, ಟ್ರಸ್ಟಿಗಳಾದ ಪ್ರಕಾಶ್ ಚಂದ್ರ ಶೆಟ್ಟಿ, ರಮೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಸಭೆಯ ಅಧ್ಯಕ್ಷತೆಯನ್ನು ಮುಲುಂಡ್ ಬಂಟ್ಸ್ನ ಅಧ್ಯಕ್ಷ ಪಲಿಮಾರು ವಸಂತ್ ಎನ್ ಶೆಟ್ಟಿ ವಹಿಸಿದ್ದರು. ಕ್ರೀಡಾಕೂಟದಲ್ಲಿ 24 ತಂಡಗಳು ಭಾಗವಹಿಸಿದ್ದು, ಕ್ರೀಡಾಕೂಟದ ವೀಕ್ಷಕ ವಿವರಣೆಯನ್ನು ರಂಗನಟ ಮುಲುಂಡ್ ಬಂಟ್ಸ್ನ ಸದಸ್ಯ ಕೃಷ್ಣರಾಜ್ ಶೆಟ್ಟಿ ನೀಡಿದರು. ಶತಕೋಟಿ ತೇಜನೆ ಶಕ್ತಿ ಪ್ರದಾಯಕನೇ, ಶತಕೋಟಿ ತೇಜನೆ ಶಕ್ತಿ ಪ್ರದಾಯಕನೇ, ಶಿವಸುತವರ ಗಣರಾಜ, ಶಿವಸುತವರ ಗಣರಾಜ, ಗಣಾದಿ ಸೇವಿತ ಶುಭ ಫಲದಾಯಕ, ಗಣಾದಿ ಸೇವಿತ ಶುಭ ಫಲದಾಯಕ, ತ್ರಿಜಗ ಪೂಜಿತ ಗಣನಾಥ, ತ್ರಿಜಗ ಪೂಜಿತ ಗಣನಾಥ, ಲೋಕನಾಯಕನೇ ಲಂಬೋದರನೇ. ಮುಲುಂಡ್ ಬಂಟ್ಸ್ ಆಯೋಜನೆ ಮಲ್ದಿನ ಈ ಟರ್ಫ್ ಫುಟ್ಬಾಲ್ ಕಾರ್ಯಕ್ರಮದ ಆಯೋಜನದ ಅಧ್ಯಕ್ಷತೆಯನ್ನು ವಹಿಸೊಂದಿನ ಮುಲುಂಡ್ ಬಂಟ್ಸ್ದ ಹೊಸ ಗುರುಕಾರ್ಯನ ವಸಂತ್ ಶೆಟ್ರೆ ಅಂಚೆನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ದಿನ ಎನ್ನ ಮಿತ್ರೆ ತಾನಾ ಬಂಟ್ಸ್ದ ವೇಣುಗೋಪಾಲ್ ಶೆಟ್ರೆ, ಅಂಚೆನೆ ಕುರ್ಲಾ ಬಂಟ್ ಸಂಘದ ಯೂತ್ ವಿಂಗ್ದ ಚೇರ್ಪರ್ಸನ್ ಆಯ್ನ ಶರತ್ ಶೆಟ್ರೆ, ಮುಲುಂಡ್ ಬಂಟ್ಸ್ದ ಮಾಜಿ ಅಧ್ಯಕ್ಷರಾಯನ ಪ್ರಕಾಶ್ ಚಂದ್ ಶೆಟ್ರೆ, ಮುಲುಂಡ್ ಬಂಟ್ಸ್ದ ಟ್ರಸ್ಟಿಯಾಯನ ರಮೇಶ್ ಶೆಟ್ರೆ, ಅಂಚನೆ ಮುಲುಂಡ್ ಬಂಟ್ಸ್ದ ಉಪಾಧ್ಯಕ್ಷ ಆಯನ ಶಾಂತರಾಮ್ ಶೆಟ್ರೆ, ಅಂಚನೆ ಟ್ರೆಸರರ್ ಆಯನ ರತ್ನಾಕರ್ ಶೆಟ್ರೆ, ಮುಲುಂಡ್ ಬಂಟ್ಸ್ದ ಮಹಿಳಾ ಕಾರ್ಯಾಧ್ಯಕ್ಷ ಆಯನ ವಿನೋದ ಚೌಟರೆ, ಮುಲುಂಡ್ ಬಂಟ್ಸ್ದ ಯೂತ್ ವಿಂಗ್ದ ಚೇರ್ಪರ್ಸನ್ ಆಯ್ನ ಶ್ರುತಿಕಾ ಶೆಟ್ಟಿ, ಅಂಚನೆ ಕೃಷ್ಣ ಪ್ರಸಾದ್ ಶೆಟ್ರೆ. ಈ ಕಾರ್ಯಕ್ರಮಗೂ ಬೈದಿನ ಪೂರ ಫುಟ್ಬಾಲ್ ಪ್ರೇಮಿಲೆ ಅಂಚನೆ ಪೂರ ಆಲ್ ಬಂಟ್ಸ್ ಫುಟ್ಬಾಲ್ ಟೀಮ್ದ ಪೂರ ಪ್ಲೇಯರ್ ನಕ್ಲೆಗೆ ಎನ್ನ ಪ್ರೀತಿದ ನಮಸ್ಕಾರ.
ಯೂತ್ ವಿಂಗ್ದ ಶ್ರೀತಿಕಾ ಶೆಟ್ಟಿ ಅಂಚನೆ ಯಾರು ಮದತ್ ಬಿಡ್ತೆ ಎನ್ನ ಪ್ರೀತಿದ ಮಿತ್ರ ಏನ ಸುರೇಶ್ ಶೆಟ್ಟಿ ಕಡಂದಲೆ ಯೂತ್ ಸ್ಪೋರ್ಟ್ಸ್ ಚೇರ್ಮನ್ ಏನ ಮಕ್ಕಳು ಮಸ್ತ್ ಕಷ್ಟ ಬರ್ತದೆ ಕೆಲವು ದಿನೋಡ್ದು ಈ ಕಾರ್ಯಕ್ರಮದ ಮೂಲ ಆಯೋಜನೆ ಮಲ್ತೊಂದುಲ್ಲೇರು ಇಂಚಿನ ಕಾರ್ಯಕ್ರಮ ಮಲ್ತಿನಿಡ್ದತ್ರ ನಮ್ಮ ಯೂತ್ ದಕ್ಲೆಗೆ ಮಲ್ಲ ಬೆನಿಫಿಟ್ ಒಂದೆಟ್ಟುಂಡು ದಯಪಂಡ ನಮ್ಮ ಇನಿಕೋಡೆಡು ಬೊಂಬಾಯಿದಂಚಿನ ಪ್ರದೇಶಡು ಗ್ರೌಂಡ್ಲ ಇಜ್ಜಿ ಒಯ್ಟಲ್ಲ ನಮ್ಮ ಇಲ್ಲದ ತಿರ್ತು ಜತ್ತದ ಒಂಜ ಮೊಬೈಲ್ ಪತ್ತೊಂದು ಇಡೀ ದಿನ ಉಪ್ಪುವ ನಮ್ಮ ದೇಹದಾಡ್ಯತನ ಕಾಪಾಡೋಂಡ ಇಂಚಿನ ಗೇಮ್ ಅಗತ್ಯ ಈ ಕಾರ್ಯಕ್ರಮ ಮುರುಣ್ ಬಣ್ಸದಕ್ಕೂ ಇಂಚಿನ ಮಸ್ತ್ ಕಾರ್ಯಕ್ರಮ ನನಲ ಮಲ್ತೊಂದು ಪಡೆ ಇನ್ನು ಈ ಕಾರ್ಯಕ್ರಮಗೂ ಎಂಕೊಂಜಿ ಇಡೀ ಬತ್ತದ ಅವಕಾಶ ಕೊರ್ನೆಕ್ ಯಾನ್ ನಿಕ್ಲಿಗೆ ಪೂರ ಚಿರಋಣಿ ಆದುಲ್ಲ ಇನ್ನು ಮುರುಣ್ ಬಣ್ಸ್ ಆಯೋಜನೆ ಮಲ್ತಿನ ಟರ್ಫ್ ಫುಟ್ಬಾಲ್ ಇಂದು ಸುರೇಶ್ ಅಂಡ ಎಂಕದೋಜಿನ ಒಂಜಿ ಕರೀನ ಒಂಜಿ ತಿಂಗಳು ಇಂಚ ನೇತಪಿರವು ಭಾರಿ ಶ್ರಮ ಮಲ್ತೊಂದುಲ್ಲೇರು ಈ ಫುಟ್ಬಾಲ್ ಹತ್ತಂದ ಹೋಗಿ ಕ್ರಿಕೆಟ್ ಟೂರ್ನಮೆಂಟ್ ಸ್ಪೋರ್ಟ್ಸ್ ಆಯೋಜನೆ ಮಲ್ಪನ ಪನ್ಪಿನ ಆತೊಂಜಿ ಸುಲಭದ ಕೆಲಸ ಅತ್ತು ದಾಯಬಣ್ಣದ ಅಂಡ ಎಂಕುಲ್ಲ ಸ್ಪೋರ್ಟ್ಸ್ ಟೂರ್ನಮೆಂಟ್ ಎಂಕುಲ್ಲ ಮಲ್ತದ ಕ್ರಿಕೆಟ್ದ ಅಂಚಾದ ಎಂಕ್ಲೆಗೆಲ್ಲ ಆಯ್ತ ಅನುಭವ ಉಂಡು ಇಂದು ಭಾರಿ ಎಡ್ಡ ಕಾರ್ಯಕ್ರಮ ದಾಯಬಣ್ಣದ ಅಂಡ ಈತ ಬಿಸಿ ಶೆಡ್ಯೂಲ್ಡ್ ಅಲ್ಲ ನಮ್ಮ ಈ ಒಂಜಿ ಕಾರ್ಯಕ್ರಮವನ್ನು ದೀವೊಂದುಲ್ಲ ಪಂಡಂದಂಡ ಅವೊಂಜಿ ಮುಲುಂಡ್ ಬಣ್ಸಗ್ ಭಾರಿ ಮಲ್ಲ ಶ್ರೇಯಸ್ದ ಪಾತೆರ ಅಂಜನೆ ಮುಲುಂಡ್ ಬಣ್ಸ್ ಬಕ್ಕ ತಾನ ಬಣ್ಸ ಎಂಕುಲು ದಾಲ ಬೆತೆ ಬೆತೆ ಅತ್ತು ಎಂಕಿಲೆಲ್ಲ ಮುಲುಂಡ್ ಬಣ್ಸ್ದ ಪರವಾದ ನಿಖಿಲ್ ನೇಲೆ ತಿದ್ದೆಪ್ಪೆ ಜೋಕುಲ್ಲಿ ಎಂಚ ಪಂಡಾರು ಎಂಕಿಲೆಲ್ಲ ಸಹಕಾರ ನಿಖಿಲಿಗೆ ಏಪೆಲ್ಲ ಉಂಡು ಪನ್ಪಿನ ಆಶ್ವಾಸನೆ ಕೊರದು ಹಿರಿಯಗೆ ಧನ್ಯವಾದ ಸಂದ ಒಂದುಲ್ಲೆ ಆಯ್ತು ಒಟ್ಟಿಗೆ ನಮ್ಮ ಕುಡೂರಿ ಪಿನ್ನಿ ಶರತ್ ಶೆಟ್ರು ಯೂತ್ ವಿಂಗ್ ಚೇರ್ಮನ್ ಬನ್ಸಂಗ the crowd and atmosphere, every surroundings clean. People say sportsmen have a great spirit of love, friendship and discipline. So all the players Mulund Bans on the attack. Bombay Bans Association Youth Wing A team as well as PCMCA. A special welcome to the players who have come all the way from Karkala as well as Pune. ಮಾತಾ ಭಾರತ ದೇಶದ ಬೇತೆ ಬೇತೆ ಕೋಡಿಡ್ದು ಇವೊಂಜಿ ಟರ್ಫ್ ಫುಟ್ಬಾಲ್ ಟೂರ್ನಮೆಂಟ್ಗೆ 24 ಟೀಮ್ ಬೈದುಂಡು ಇಂಟರ್ ಬನ್ಸ್ ಕಾಂಪಿಟೀಷನ್ಗೆ ಎಂಕಲ್ನ ಒಂಜಿ ಉದ್ದೇಶ ಪಂಡ ನಮ್ಮ ಯೂತ್ ವಿಂಗ್ ಚೇರ್ಪರ್ಸನ್ ಆಯ್ನ ಶ್ರುತಿಕಾ ಶೆಟ್ಟಿನ ಒಂಜಿ ಆಸೆ ಎತ್ತುಂಡು ನಮ್ಮ ಈ ವರ್ಷ ಒಂಜಿ ಪೊರ್ಲುಡು ಒಂಜಿ ಇಂಟರ್ ಸ್ಟೇಟ್ ಫುಟ್ಬಾಲ್ ಟೂರ್ನಮೆಂಟ್ ಮಲ್ಪುಗ ಪಣ್ಣದು ಐತೊಟ್ಟಿಗೂ ನಮ್ಮ ಸ್ಪೋರ್ಟ್ಸ್ ಚೇರ್ಮನ್ ಆಯ್ನ ಸುರೇಶ್ ಶೆಟ್ರು ಕಡಂದೆಲ್ಲ ಬೆರ್ನಲ ಸಹಕಾರ ಒಟ್ಟಿಗೂ ಭಾರಿ ಪೊರ್ಲುಡು ಒಂಜಿ ಆಯೋಜನೆ ಮಲ್ತಿರು ಬೈದಿನ ಮಾತ ಟೀಮ್ಗಳ ಎನ್ನ ಶುಭಾಶಯ ಕೋರೊಂದುಲ್ಲೆ ಇನಿ ಕಾಂಡೆಡ್ದು ಬಯ್ಯ ಮುಟ್ಟ ನಡತಿನ ಒಂದೊಂಜಿ ಪ್ರೋಗ್ರಾಮ್ ನಡತುಂದುಂಡು ಕಾಂಡೆ ನಮ್ಮೊಂಜಿ ಎಡ್ಮರ ವರ್ಮ ಗಂಟೆಗೆ ಉದ್ದೀಪನ ಕಾರ್ಯಕ್ರಮ ಐಕ್ ನಮ್ಮ ತಾನ ಬಣ್ಸದ ಅಧ್ಯಕ್ಷರಾಯನ ಕುಶಲ್ ಸಿ ಭಂಡಾರಿ ಐತೊಟ್ಟಿಗೂ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಆಯ್ನ ವೇಣುಗೋಪಾಲ್ ಶೆಟ್ರು ಬೊಕ್ಕ ನಮ್ಮ ಬಂಟರ ಸಂಘದ ಯೂತ್ ಚೇರ್ಮನ್ ಆಯ್ನ ಶರತ್ ಶೆಟ್ರು ಬೈದಿರು ಬಯ್ಯದ ಈ ಒಂಜಿ ನಮ್ಮ ಕ್ಲೋಸಿಂಗ್ ಸೆರೆಮನಿಗೆ ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಯ್ನ ಮನೋಜ್ ಸಿ ಕೋಟಕ್ ಬರೋಂದುಲ್ಲೇರು ಐತೊಟ್ಟಿಗೆ
ನಮ್ಮ MLA అయిన ಸುನಿಲ್ ರಾವತ್ಲ ಬರೋಂದುಲ್ಲೇರು ಒಟ್ಟಿಗೂ ಸುನಿಲ್ ಆಲ್ವೇರ್ ನಮ್ಮ ಚೀಫ್ ಗೆಸ್ಟ್ ಆದ ಬಯ್ಯದ ನಮ್ಮ ಈ ಒಂಜಿ ಪ್ರೋಗ್ರಾಮಿಗೆ ಬತ್ತದ ಶುಭ ಕೋರೊಂದುಲ್ಲೇರು ಒಟ್ಟಿಗೆ ಸುಧೀರ್ ಮೇತಲ ಒಂಜಿ ಕುಡರಿ ಗೆಸ್ಟ್ ಆದ ಬರೋಂದುಲ್ಲೇರು ಐತೊಟ್ಟಿಗೆ ತಾರಕ್ ಮೇತದ ನಮ್ಮೊಂಜಿ ಸ್ಟಾರ್ అయిన ಬಾಗಾಬಾಯಿ ಎಲ್ಲ ಬರೋಂದುಲ್ಲೇರು ಒಟ್ಟಾರೆ ನಮ್ಮ ಈ ಮುಳುಂಡ್ ಮಠದ ಈ ಒಂಜಿ ಕಾರ್ಯಕ್ರಮ ಪೊರ್ಲುಡು ನಡತುಂದುಂಡು ಪಂಡ್ರೆ ಇಂಕ ಭಾರಿ ಖುಷಿ ಆವೊಂದು. ಈತ್ ಮಲ್ಲ ಗೇಮ್ ಮಲ್ಪೊಂಡ ಸ್ಪೋರ್ಟ್ಸ್ ಗೊಬ್ಬರ ಮಾತೆಲ್ಲ ಸಹಕಾರ ಮಲ್ದೇರಿ ಅಕಲಿಗೆ ಮಾತೆಲ್ಲ ಧನ್ಯವಾದ ಉಂಡು ಇಂಚಿನ ನನಗಲ ಸ್ಪೋರ್ಟ್ಸ್ ಮಲ್ಪನೆಗೆ ಮಾತೆಲ್ಲ ಹೆಲ್ಪ್ ಮಲ್ತದೆ ಮಾತೆಲ್ಲ ದುಂಬತ್ತೆ ಅಂಡ ನನ್ನೆಲ್ಲ ಬೇತೆ ಬೇತೆ ನಮ್ಮಿಂದ ಗೇಮ್ಸ್ ಮಲ್ಪರ ಹೆಂಗಳು ಇಂಟ್ರೆಸ್ಟ್ ಉಂಡು ಹೆಂಗೆ ದುಂಬಾರಪ್ಪ ಹೆಂಗಳು. ಭಾರಿ ಖುಷಿ ಉಂಡು ಎಂಕಲ್ನ ಮಾತೆರ್ಲ ಸಪೋರ್ಟ್ ಮಲ್ದೇರು ಬೊಕ್ಕ 24 ಟೀಮ್ಸ್ ಬೈದಂಡು ಎಂಕ್ಲೆಗ್ ಸುರುತ ಇವೆಂಟ್ ಎಂಕಲ್ನ ಆ್ಯಸ್ ಅ ಟೀಮ್. ಸೊ ಐ ಆಮ್ ರಿಯಲಿ ಹ್ಯಾಪಿ ದ್ಯಾಟ್ ಎವ್ರಿಬಡಿ ಸಪೋರ್ಟೆಡ್ ಆಸ್ ಆ್ಯಂಡ್ ಹ್ಯಾವ್ ಕಮ್ ಫಾರ್ವರ್ಡ್ ಫ್ರಮ್ ಮ್ಯಾಂಗ್ಳೂರ್ ಆ್ಯಂಡ್ ಫ್ರಮ್ ಪುಣೆ ಆಲ್ಸೋ ಆ್ಯಂಡ್ ರೆಸ್ಟ್ ಆಫ್ ದ ಟೀಮ್ಸ್ ಆರ್ ಫ್ರಮ್ ಮುಂಬೈ. ಸೊ ಐ ವಾಂಟ್ ಟು ರಿಯಲಿ ಥ್ಯಾಂಕ್ ದೆಮ್ ಫಾರ್ ಪಾರ್ಟಿಸಿಪೇಟಿಂಗ್. ಮುಳುಂಡ್ ಮನ್ಸು ಈತ್ ಮಲ್ಲ ಒಂಜಿ ಕಾರ್ಯಕ್ರಮ ಕೈಪಾಡ್ದು ನಮ್ಮ ಜೋಕುಲು ಈತಿಂದ ಶ್ರುತಿಕ ಪಕ್ಕ ಸ್ಪೋರ್ಟ್ಸ್ ಚೇರ್ಮನ್ ನಮ್ಮ ಸುರೇಶ್ ಶೆಟ್ಟರ್ನ ಕಾರ್ಯಾಧ್ಯಕ್ಷತೆಡು ಭಾರಿ ಪೊರ್ಲದ ಒಂಜಿ ಕಾರ್ಯಕ್ರಮ ಉಂದು ನನ್ನೆಲ್ಲ ಎದುರುಡು ಇಂಚಿನ ಎಡ್ಡೆ ಕಾರ್ಯಕ್ರಮ ಜೋಕುಲ್ನ ಒಟ್ಟಾಪಿನ ಮತ್ತು ಎಡ್ಡೆ ಕೆಲಸ ಮಲ್ಪೋಡು ಸ್ಪೋರ್ಟ್ಸ್ ಪಕ್ಕ ನಮ್ಮ ಸ್ಪೋರ್ಟ್ಸ್ ಮಲ್ತಂಡ ನಮ್ಮ ಜೋಕುಲು ಮಾತ ಒಟ್ಟಾದು ನಮ್ಮ ಯಾಪಲ ಪರಸ್ಪರ ತಿಕ್ಕೊಂದಿಪ್ಪುಂಡು ಅಂಚನೆ ನಾನು ಆವೋಡು ಪಣದು ಎನ್ನರಡು ಪಾತ್ರ.
ಸಂಜೆ ನಡೆದ ಕ್ರೀಡಾ ಸ್ಪರ್ಧೆಯ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮುಲುಂಡ್ ಲೋಕಸಭಾ ಕ್ಷೇತ್ರದ ಸಂಸದ ಮನೋಜ್ ಕೆ ಕೋಟಕ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಅತಿಥಿಗಳಾಗಿ ವಿಕ್ರೋಲಿ ವಿಧಾನಸಭಾ ಶಾಸಕ ಸುನಿಲ್ ರಾವತ್, ಇನ್ಕ್ವಿ ಏರ್ ಫ್ರೈಟ್ ಎಕ್ಸ್ಪ್ರೆಸ್ ಆ್ಯಂಡ್ ಲಾಜಿಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಇದರ ಆಡಳಿತ ನಿರ್ದೇಶಕ ಸುನಿಲ್ ಆಳ್ವಾ, ಕ್ರೀಡಾಕೂಟದ ರೂವಾರಿಗಳಲ್ಲಿ ಓರ್ವರಾದ ಮುಲುಂಡ್ ಬಂಟ್ಸ್ ಇದರ ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷ ಕಡಂದಲೆ ಸುರೇಶ್ ಶೆಟ್ಟಿ, ಕ್ರೀಡಾಕೂಟದ ಯುವ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರುತಿಕಾ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವಿನೋದ ಆರ್ಕೆ ಚೌಟ, ಬಂಟರ್ ಸಂಘ ಮುಂಬೈ ಇದರ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಕಾರ್ಯಾಧ್ಯಕ್ಷ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಮುಲುಂಡ್ ಬಂಟ್ಸ್ ಇದರ ಉಪಾಧ್ಯಕ್ಷ ಶಾಂತರಾಮ್ ಬಿ ಶೆಟ್ಟಿ, ಕೋಶಾಧಿಕಾರಿ ರತ್ನಾಕರ್ ಶೆಟ್ಟಿ, ಸಹ ಕಾರ್ಯದರ್ಶಿ ವೇಣುಗೋಪಾಲ್ ಎಂ ಶೆಟ್ಟಿ, ಕೃಷ್ಣಪ್ರಸಾದ್ ಶೆಟ್ಟಿ, ಸಹಕೋಶಾಧಿಕಾರಿ ಪ್ರಸಾದ್ ಪಿ ಶೆಟ್ಟಿ, ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷ ಕಡಂದಲೆ ಸುರೇಶ್ ಶೆಟ್ಟಿ, ಟ್ರಸ್ಟಿಗಳಾದ ಎಸ್ಪಿ ಶೆಟ್ಟಿ, ಪ್ರಕಾಶ್ ಚಂದ್ರ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಅಖಿಲ ಭಾರತ ಬಂಟ್ಸ್ ಟರ್ಫ್ ಫುಟ್ಬಾಲ್ ಕೂಟದಲ್ಲಿ ಒಟ್ಟು 24 ತಂಡಗಳು ಭಾಗವಹಿಸಿದ್ದು, ರತ್ನಾಕರ್ ಶೆಟ್ಟಿ ವಸಾಯಿ ಇದರ ಪ್ರಾಯೋಜಕತ್ವದ ವಸಾಯಿ ಡಹಾಣು ಯುವ ವಿಭಾಗ ಎ ತಂಡ ಕ್ರೀಡಾಕೂಟದ ಪ್ರಥಮ ವಿಜೇತ ಆಕರ್ಷಕ ಟ್ರೋಫಿ ಮತ್ತು 51,000 ನಗದು ಹಣ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡರು. ಮುಲುಂಡ್ ಬಂಟ್ಸ್ ಇದರ ಅಧ್ಯಕ್ಷ ಪಲಿಮಾರು ವಸಂತ್ ಎನ್ ಶೆಟ್ಟಿ ಇವರ ಪ್ರಾಯೋಜಕತ್ವದ ಮುಲುಂಡ್ ಬಂಟ್ಸ್ ಯುವ ವಿಭಾಗ ಎ ತಂಡ ಆಕರ್ಷಕ ಟ್ರೋಫಿ ಹಾಗೂ 30,000 ನಗದು ಬಹುಮಾನ ಕೂಡಿದ ರನ್ನರ್ ಅಪ್ ಪ್ರಶಸ್ತಿಗೆ ಪಾತ್ರವಾಯಿತು. ಉತ್ತಮ ಗೋಲ್ ಕೀಪರ್ ಬಹುಮಾನವನ್ನು ಬಂಟರ ಸಂಘ ಮುಂಬೈ ಯುವ ವಿಭಾಗದ ರವಿ, ಪಂದ್ಯಶ್ರೇಷ್ಠ ಆಟಗಾರ ಬಹುಮಾನವನ್ನು ವಸಾಯಿ ಡಹಾಣು ಯುವ ವಿಭಾಗದ ನಿಮೇಶ್ ಶೆಟ್ಟಿ ಮತ್ತು ಟೂರ್ನಮೆಂಟ್ ಶ್ರೇಷ್ಠ ಬಹುಮಾನವನ್ನು ವಸಾಯಿ ಡಹಾಣು ಯುವ ವಿಭಾಗದ ಶ್ರವಣ್ ಪಡೆದುಕೊಂಡರು. ಎಲ್ಲ ಅತಿಥಿ ಗಣ್ಯರನ್ನ, ಪದಾಧಿಕಾರಿಗಳನ್ನ ಮತ್ತು ಕ್ರೀಡಾಕೂಟದ ಯಶಸ್ವಿಯ ಹಿನ್ನೆಲೆಯಲ್ಲಿ ವಿವಿಧ ರೀತಿಯ ಪ್ರಾಯೋಜಕತ್ವ ನೀಡಿ ಸಹಕರಿಸಿದ ದಾನಿಗಳನ್ನ, ಉಪಸ್ಥಿತರಿದ್ದ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ತಂಡದ ಸದಸ್ಯರಿಗೆ ಅಧ್ಯಕ್ಷ ಪಲಿಮಾರು ವಸಂತ್ ಎನ್ ಶೆಟ್ಟಿ ಮತ್ತು ಪದಾಧಿಕಾರಿಗಳು ಗೌರವಿಸಿ ಅಭಿನಂದಿಸಿದರು. ಕ್ರೀಡಾಕೂಟದ ರೂವಾರಿಗಳಲ್ಲಿ ಓರ್ವರಾದ ಮುಲುಂಡ್ ಬಂಟ್ಸ್ ಇದರ ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷ ಕಡಂದಲೆ ಸುರೇಶ್ ಶೆಟ್ಟಿಯವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ, ನಮ್ಮ ಭಾರತ ದೇಶದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಾಗಿರುವ ಈ ಫುಟ್ಬಾಲ್ಗೆ ಹೆಚ್ಚು ಒತ್ತು ನೀಡುವ ನಿಟ್ಟಿನಲ್ಲಿ ನಾವು ಈ ಕ್ರೀಡಾಕೂಟವನ್ನು ಆಯೋಜಿಸಿಕೊಂಡಿದ್ದೇವೆ. ನಮ್ಮ ಈ ಕ್ರೀಡಾಕೂಟವು ಇಂದು ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ ಎನ್ನಲು ಅಭಿಮಾನವಾಗುತ್ತದೆ ಎಂದೆನ್ನುತ್ತಾ, ಈ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ರಾಜ್ಯ, ರಾಷ್ಟ್ರಮಟ್ಟದ ಕ್ರೀಡಾಪಟುಗಳಾಗಿ ಗುರುತಿಸಿಕೊಳ್ಳುವಂತಾಗಲಿ ಎಂದು ಶುಭ ಹಾರೈಸಿದರು. ಮನೋಜ್ ಕೋಟಕ್ಜಿ ಘಾಟ್ ಕೋಪರ್ಡ್ ದಾದಾನ ಒಂಜಿ ಪ್ರೋಗ್ರಾಮ್ಡ್ ತಿಕ್ಕದು ಬರ್ನೆಂಗೆ ಆರು ಲೇಟ್ ಬರ್ಪೆ ಪಣದು ಮೆಸೇಜ್ ಕಡಪಡ್ದೇರು ಆರು ಎಂಕಲ್ನ ಒಟ್ಟಿಗೂ ಬರೋಂದು ಬರ್ಪೇರು ಪಣದು ಮೆಸೇಜ್ಲ ಬೈದಂಡು ಒಂಜಿ 5-10 ನಿಮಿಷ ನಮ್ಮ ಒಟ್ಟಿಗೆ ಆರ್ಲ ಸೇರ್ವೇರು ಹರಿಗ್ಲ ಏನು ಸ್ವಾಗತ ವಾಲ್ತೊಂದುಲ್ಲೆ. और आज की चीफ गेस्ट सुनील राउत MLA विक्रोली असेंबली अरेगला उनका हार्दिक स्वागत करता हूँ. मुलुंड बंट्स यूथ विंग की तरफ से, स्पोर्ट्स कमेटी की तरफ से हार्दिक स्वागत सुनील राउत जी. नमस्ते. कुडोरी बिंडेला चीफ गेस्ट नम गेस्ट ऑफ ऑनर सुधीर मेहता आर्ल ಎಂಚಿನ ಕಾರಣಾಂತರದ್ದು ಬರ್ರಾತಿಜಿ ಆರ್ಲ ಎಂಕಲ್ನ ಒಟ್ಟಿಗೆ ಬರ್ಪೇರು ಪಡೆದ ಎಂಕಲ್ನ ಎಂಡೊಂದುಲ್ಲ ಬರ್ರೆ ಸಾಧ್ಯ ಉಂಡು ಅರೆಗ್ಲ ಎಂಕಲ್ ಸ್ವಾಗತ ಮಲ್ತೊಂದುಲ್ಲ. ಗೆಸ್ಟ್ ಆಫ್ ಆನರ್ ಸುನಿಲ್ ಆಳ್ವಾ ಯೂನಿಕ್ ಏರ್ ಫ್ರೈಟ್ ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಆರ್ಲ ಒಂಜಿ ಮುಲುಂಡ್ ಬಂಟ್ಸ್ಗೆ ಮಸ್ತ್ ಪ್ರೋತ್ಸಾಹ ಮಲ್ತದು ಆರು ಮಲ್ತಿನ ಕೆಲಸ ಏರೆಗ್ಲ ತೋಜಾಂದು ನಮ್ಮ ಒಟ್ಟಿಗೆ ಆರ್ಲ ಉಲ್ಲೇರು ಆರ್ಲ ಎಂಕಲಿಗೆ ಮಸ್ತ್ ಒಂಜಿ ಯಾಪಲ ಒಂಜಿ ಬೋಡಾಪಿನ ಮುಲುಂಡ್ ಬಣ್ಸಗೆ ವ್ಯಕ್ತಿ ಯಾರು ಅರೆಗ್ಲ ಯಾನು ಈ ಸಂದರ್ಭ ಮುಲುಂಡ್ ಬಣ್ಸ ಪರವಾದ ಯಾರು ಸ್ವಾಗತ ಮಂತೊಂದುಲ್ಲೆ. ಬಕ್ಕ ಇನಿ ದುಮ್ಮದ ಎಕ್ಸ್ ಪ್ರೆಸಿಡೆಂಟ್ SP ಶೆಟ್ರು ಟ್ರಸ್ಟ್ಲ ಅದುಲ್ಲೆರು ಅರೆಗ್ಲ ಯಾನು ಸ್ವಾಗತ ಮಂತೊಂದುಲ್ಲೆ. ಇನ್ನಿದ ಈ ಕಾರ್ಯಕ್ರಮಕ್ಕೆ ಪೂರ ಸಕ್ಸಸ್ ಆರೆ ಕಾರಣ ಇನಿ ಯೂತ್ ವಿಂಗ್ ಬಕ್ಕ ಸ್ಪೋರ್ಟ್ಸ್ ಕಮಿಟಿ ಒಂದು ರಡ್ಡು ಕಮಿಟಿದಾಗಲು ಇನಿ ಮುಲುಂಡು
ಒಂಜಿ 14 ವರ್ಷದ ಆವಂದಿನ ಒಂಜಿ ಕಾರ್ಯಕ್ರಮ ಎಡ್ಡೆ ರೀತಿಡ್ ಸಕ್ಸಸ್ ಮಲ್ತ ತೋಜಾದೇರು ಶ್ರುತಿಗ ಪಕ್ಕ ಯಾನು ಸುರೇಶ್ಗಳ ಸ್ವಾಗತ ಮಲ್ತೊಂದುಲ್ಲೆ. ಮಹಿಳಾ ವಿಭಾಗದ ಎಂಕಲ್ನ ಕಾರ್ಯಾಧ್ಯಕ್ಷೆ ವಿನೋದ ಚೌಟ ಅರೆಗಳ ಯಾನು ಸ್ವಾಗತ ಮಲ್ತೊಂದುಲ್ಲೆ. ಮೂಲುಂಡು ಮನಸ್ದ ಪ್ರತಿಯೊಬ್ಬರಿ ಸದಸ್ಯರನ್ನ ಪ್ರೀತಿ ವಿಶ್ವಾಸ ಈ ಕಾರ್ಯಕ್ರಮ ಇತ್ತು ಸಕ್ಸಸ್ ಆತಂದು ಮಾತ್ರಲ್ಲ ಯಾನು ಈ ಸಂದರ್ಭ ಸ್ವಾಗತ ಮಲ್ತೊಂದುಲ್ಲೆ. ಮೂಲುಂಡು ಮನಸ್ಸಿಗೆ ಎದುರು ಪಿರ ಇತ್ತದಿಲ್ಲ ಮಸ್ತ್ ಸಹಾಯ ಸಪೋರ್ಟ್ ಮಲ್ತಿನ ಮೂಲುಂಡದ ನಮ್ಮ ಬಣ್ಸ್ ಕಮ್ಯುನಿಟಿಗೆ ಏರ್ ಬೈದೇರ್ ಎದುರು ಕುಲ್ದಿನ ಮಾತ ಮೂಲುಂಡದ ಎಂಕಲ್ನ ಮೂಲುಂಡದಾಗಲೇ ಮಾತಿರಲ್ಲ ಏನು ಈ ಸಂದರ್ಭ ಸ್ವಾಗತ ಮಲ್ತೊಂದುಲ್ಲೆ. ಬಕ್ಕ ಕರ್ನಾಟಕ ಮಲ್ಲ ಪೇಪರ್ದಾಗೆಲ್ಲ ಕಾಂಡಿಡ್ದಿಂಚಿ ಉದಯವಾಣಿದಾಗೆಲ್ಲ ಬರ್ತದೆ ಎಂಗ್ಲಿಗೆ ಮಸ್ತ್ ಒಂದು ಮಲ್ತಾರೆ ಅಗ್ಲಿಗೆಲ್ಲ ಏನು ಸ್ವಾಗತ ಮಲ್ತೊಂದುಲ್ಲೆ. ಬಕ್ಕ आयु कामार्थ सिद्धये आयु कामार्थ सिद्धये विनायक विनायक Other semi-finalists, Bansanga Youth Wing. Bansanga Youth Wing, other semi-finalists, please come near the stage. Bega, come on fast. Bansanga, sponsor Yogesh Anna, sponsor of this team, Yogesh Shetty, Hillbreeze. थैंक यू सो मच शांताराम अन्ना, आपने हमें यहाँ इनवाइट किया. और जैसा कि आपने अभी बोला था कि तारक मेहता से हर कोई हर बार आता ही रहता है, तो हम आपकी फैमिली का एक हिस्सा हैं, बंस फैमिली का, तो हर इवेंट में आते ही हैं. और मैं आपको बता दूं कि आज मैं नहीं आने वाली थी, तन्मय विकारिया भागा जी ही वॉज अबाउट टू कम, तो वो नहीं आ पाए. तो आज शांताराम अन्ना से गलती से मिस्टेक हुई है और मैं आ गई हूँ. और मैं स्पोर्ट्स के लिए क्या बोलूँ, मैंने कभी फुटबॉल मैच ऐसे देखा नहीं है, तो फर्स्ट टाइम आई वॉच्ड एंड आई रियली इन्जॉयड. बहुत अच्छा खेला दोनों टीम्स ने. और आई एम स्पोर्ट लवर, तो मैं फील कर सकती हूँ कैसा महसूस होता है जब हम खेलते हैं, कितना अच्छा लगता है जब हम उस स्पिरिट से खेलते हैं और जीतते हैं, और नहीं भी जीतते हैं तो भी बड़ा मज़ा आता है. तो मुझे अपना पुराना टाइम याद आ गया, मैंने यूज़ टू प्ले. सो थैंक यू सो मच कि मैंने अपना वो स्कूल के डेज़ याद किए आज जब मैं आप लोगों को खेलते हुए देख रही थी, तो आई वाज एंजॉइंग. सो थैंक यू सो मच, थैंक यू अन्ना फॉर इनविटेशन. थैंक यू सो मच. मुंबई आहे ना, महाराष्ट्र. जय महाराष्ट्र, जय महाराष्ट्र. मी जर मराठी बोललो तर पुढच्या वेळेला येताना मला तुमची भाषा शिकून यावं लागेल इथे. अभी मुंबई तो सबकी है, मेरी भी है, आपकी भी है, तो सब लैंग्वेज आना चाहिए. मराठी भी आना चाहिए, कन्नड़ भी आना चाहिए. यस, दोनों को आना चाहिए. मैं आप सबको शुभेच्छा देता हूँ. अच्छा यहाँ आयोजन किया था फुटबॉल मैच का. आपका आमदार हूँ, भले मुलुंड का नहीं हूँ, लेकिन बॉर्डर मेरी है. और कभी भी मुझे बुलाओगे किसी भी काम के लिए, अच्छे काम के लिए, मैं आपके साथ रहने का वायदा आपको करता हूँ. मुझे पता नहीं था कि इतनी अच्छा यहाँ टर्फ है. यहाँ मैं फर्स्ट टाइम यहाँ आया हूँ, लेकिन मुझे अच्छा लगा. नेक्स्ट टाइम मैं जल्दी आ जाऊँगा. मैं ज़रूर. क्राउड भी था, और हमें तो क्राउड की ज़्यादा ये है ना. इलेक्शन मेरे सामने है, कभी भी इलेक्शन लग सकता है, तो क्राउड का और मेरा एक समीकरण होना चाहिए. मैं आप सबको शुभेच्छा देता हूँ. मेरी एक मीटिंग मातोश्री पे आज भी है 8 बजे, इसलिए मैंने रिक्वेस्ट किया. मनोज जी अभी आ रहे हैं यहाँ, तो मनोज जी जैसे आएंगे मैं निकलता हूँ, क्योंकि मेरा एक मीटिंग मातोश्री पे लगी है. मैं आप सबको दिल से शुभेच्छा देता हूँ. मुलुंड बर्न्स को भी शुभेच्छा देता हूँ. आपका आमदार हूँ, आपका विश्वास का आमदार हूँ. आप कभी भी मुझे बोला, मैं आपके साथ रहने का वायदा आपको करता हूँ. Suresh Anna, Youth Wing, Chairperson Shrutika Shetty, because they are the backbones of today's event. They will be honoring our President Palimar Vasant Yan Shetty.
Thank you for your support, sir. Without your support, ये यूथ विंग और स्पोर्ट्स कमिटी ये सब इतना बड़ा इवेंट नहीं कर पाते थे. आ रीत्यल तुले ಏತ್ ಬೇಲೆ ಮಲ್ತೊಂದುಲ್ಲೆ ಸುಮಾರು ಒಂಜಿ ತಿಂಗಳು ಡಿಂಚಿ ನೆತ್ತ ಪಿರೌಡು ಸ್ಪಾನ್ಸರ್ ಪತ್ತುನಾಡು ಮಾತ ಇರೆಗ್ ಈತ್ ಏತ್ ಸಪೋರ್ಟ್ ಉಂಡು ಜವಣೇರ್ನ ಜೋಕಲ್ನ ಪಂಡು ನೆಟ್ಟು ಗೊತ್ತಾಪುಂಡು ಇಂಚೆನೆ ದೇವೇರಿರೆಗ್ ಶಕ್ತಿ ಕೊರೊಂದು ಪಡು ಎಂಚಿನ ಎಡ್ಡೆಡ್ಡೆ ಕೆಲಸ ಯೂತ್ ವಿಂಗ್ದ ಯೂತ್ದ ಜವಣೇರಿಯನ್ನು ಪೂರ ಇಂಚ ದುಮ್ಮು ಕೊನ್ನೋದು ಕಾರ್ಯಕ್ರಮ ಮಲ್ಪವನಿಂಚಿನ ರೆಸ್ಪಾನ್ಸಿಬಿಲಿಟಿ ಆ ದೇವೇರು ಇರೆಗ್ ಒದಗಿಸಾವಡು. And last but not the least, for last 1.5 months, Shrutika Shetty, our amma gottundu. Shrutika Shetty illag povande Shubham hotel ittadu. Inik eet malla onji event na organize maldalu. Hats off to Shrutika Shetty. All the youth wing members, please join hands. ಆರಿಗೂ ಇದಮುಟ ಗೊತ್ತಿತ್ತು ಜಿನಿಯೇ ಗೊತ್ತೇನು ಓ ಈತ ಮಲ್ಲ ಇವೆಂಟ್ ಇತ್ತು ನಂದು ಇಲ್ಲಗ ದಾನಿ ಬರ್ಪಜಲ್ ಬಂದು ಫೋನ್ ಮಲ್ ತಂದು ಇತ್ತೇರಿಗೆ ಓ ಶುಭ ಮುಡುಲ್ಲೊಂದು ಅಂಡ್ ಇತ್ತೇರಿ ಗೊತ್ತಾಂಡು ಹಾಲು ಎಡ್ಡೆ ಕೆಲಸಗೆ ಅವಳು ಶುಭ ಮುಡು ಕುದೊಂದಿತ್ತೀನಿ ಪಡೆದು. ಥ್ಯಾಂಕ್ ಯು ಸುನಂದಕ್ಕ ಫಾರ್ ಸಪೋರ್ಟಿಂಗ್ ಶ್ರುತಿಕಾ ಫಾರ್ ಆರ್ಗನೈಸಿಂಗ್ ಸಚ್ ಆನ್ ಮೆಗಾ ಇವೆಂಟ್. ಎನ್ನ ಮಿತ್ರರೇ, ಫುಟ್ಬಾಲ್ ನಮ್ಮ ಭಾರತದ ಎರಡನೇ ಫೇಮಸ್ ಗೊಬ್ಬು. ಈ ಗೊಬ್ಬುನು 18ನೇ ಶತಮಾನದ ಮಧ್ಯಡು ಬ್ರಿಟಿಷರು ಸೈನಿಕರು ಭಾರತಗೂ ಪರಿಚಯ ಮಲ್ತಿರು. ಕಾಲಕ್ರಮೇಣ ಅವು ಜನಸಾಮಾನ್ಯರಿಗೆಲ್ಲ ಗೊತ್ತಾಂಡು, ಅಕಲಿಗೆ ಇಷ್ಟಾಂಡು, ನಿಕಲಿಗೆ ಒಂದು ಪುರ ಗೊತ್ತುತ್ತಿನ ಒಂದು ಒಂಜಿ ಹೊರಾಂಗದ ಗೊಬ್ಬು ಒಂದೆಟ್ಟು 11 ಜನ ಆಟಗಾರರೆಲ್ಲ ರೆಡ್ ಟೀಮ್ನ ನೋಟು ಒಂದು ಸ್ಪರ್ಧೆ ನಡಪುಡು. ಒಂದು ಫುಟ್ಬಾಲ್ದ ಭಾರತದ ಇತಿಹಾಸ ಹಾಂಡು. ನಮ್ಮ ದಕ್ಷಿಣ ಕನ್ನಡ ಈ ಆಟ ಕಾಲು ಚೆಂಡೊಂದು ಜನಕಲು ಪನ್ಪೇರು. ನಮ್ಮ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಡು ಪುರಾತನದ ಕಾಲೊಡಿಂಚಿ ನಡತೊಂದಿನ ಈ ಗೊಬ್ಬು ಅಲ್ಪ ಚೆಂಡು ಬಂದು ಪನ್ಪೇರು. ಪೊಳಲಿ ದೇವಸ್ಥಾನದ ಒಂಜಿ ತಿಂಗೋಲ್ದ ಜಾತ್ರೆಡು 10 ದಿನೊಟ್ಟು ಚೆಂಡಾಡದ ಸ್ಪರ್ಧೆ ಅಲ್ಪ 4 ಗ್ರಾಮದ ನಡುಟು ಒಟ್ಟುಗಾದು ಒಂದು ನಡಪುಂಡು. ಒಂದು ನಮ್ಮ ಊರ್ದ ಇತಿಹಾಸ ಪಣರಿಗೆ ಎಂಕ್ ಮಸ್ತ್ ಎಮ್ಮೆ ಹಾಪುಂಡು. ಒಂದು ಒಂಜಿ ಗೊಬ್ಬು ನ್ಯಾಷನಲ್ ಬೊಕ್ಕ ಇಂಟರ್ನ್ಯಾಷನಲ್ ಗೊಬ್ಬು 2022ಕ್ಕೆ ಅವರ ಇತ್ತಿನ ಫಿಫಾ ವರ್ಲ್ಡ್ ಕಪ್ಪುಡು ಫಸ್ಟ್ ಪ್ರೈಸ್ ಕಣವರೆಗೆ ನಮ್ಮ ಭಾರತೀಯ ಆಟಗಾರರು ಭಾರಿ ಪ್ರಯತ್ನ ಮಲ್ತೊಂದು ಉಳ್ಳೇರು. ನಮ್ಮ ಆಟಗಾರರೆಲ್ಲ ಐಟ್ಲ ಭಾಗವಹಿಸಿನ ಸಂದರ್ಭ ಬರಡು ಪಂದು ನಮ್ಮ ಬಂಟೆರ್ನ ಆಶೆ ಈ ಆಟಗೂ ಭಾರಿ ಬೇಡಿಕೆ ಉಂಡು. ನಮ್ಮ ಮುಲುಂಡ್ ಬನ್ಸ್ ನೆಕ್ ಭಾರಿ ಪ್ರೋತ್ಸಾಹ ಕೊರಿಯರು. ಇನ್ನಿತ ಸ್ಪರ್ಧೆ ಆಯ್ನೆಟ್ ಮಾತೆರ್ಲ ಎಡ್ಡೆ ಗೊಬ್ಬುದು ಪ್ರದರ್ಶನ ಕೊರಿಯರು. ಎಂಕಲೆಗ್ ಸೋತಿನ ಕುಲ್ಲ ಗೆಂದಿನ ಕುಲ್ಲ ಮಾತೆರ್ಲ ವಿಜಯರೇ. ಈ ಗೊಬ್ಬುಗೂ ಸಹಕಾರ ಮಲ್ತಿನ ಮಾತ ಸದಸ್ಯರಲ್ಲ ಯಾನು ಮುಲುಂಡ್ ಬನ್ಸದ ಪರವಾದ ಯಾನು ಋಣಣಿಯಾದುಲ್ಲೆ. ನಮಸ್ಕಾರ. ಯುವ ಪೀಳಿಗೆ ದುಮ್ಮು ಮುಲುಂಡು ಬಣ್ಸನು ನಡಪಾರೆ ಉಪ್ಪುನ ಯುವ ಪೀಳಿಗೆ ಮೊಗಲಿಗೆ ನಿಗಲ್ ನಮ್ಮ ಆಶೀರ್ವಾದ ಉಪ್ಪಡು ಮಾತೇರ್ನಲ್ಲ. ಥ್ಯಾಂಕ್ ಯು ಗೈಸ್. ಆಯ್ತಾ ಸೀರಿಯಲ್ಡ್ ಅಂಚಿನವರೆಗೆ ನಗಲೆ ವಿನಿ ಮಾತೆಲ್ಲ ಮನಸಾರ ತಾಟಿ ಬಡುದು ಸನ್ಮಾನ. Thank you, sir. Thank you very much. I feel great honor today extending my heartfelt thanks to all those who were involved in making the biggest sporting event Mulundbans ever executed. My heartfelt thanks to our chairperson Vasant Uncle for plan and visualize this event for every perspective. The word thanks won't be enough for the next name who toiled day and night to make this event a truly successful event. Every plan was discussed and executed in detail to get perfection. My special thanks to none other than our sports chairperson, Mr. Suresh Shetty. I thank all the participants for their display of sported talent. We enjoyed the rhyme and rhythm of physical might, concentration, and precision in action.
I want to specially thank Mulund Buns committee for their support in every aspect of the event today. I am really lucky to have a committee like Mulund Buns who understand the value of youth power and are ready to invest in the same. I express my deep gratitude for the cooperation we received from the civic authorities. I also want to thank local media for covering the event and thereby boosting our enthusiasm. And you audience have been so nice. A big thank you to all of you. We look forward to see you again for all our future work. ಎನ್ನ ಒಂಜಿ ರಿಕ್ವೆಸ್ಟ್ ಉಂಡು ಮೂಲ್ ಸೇರ್ದಿನ ಮಾತ ಪ್ಯಾರೆಂಟ್ಸ್ ನಗಲ್ಡ ಆಲ್ಸೋ ದ ಅದರ್ ಯೂತ್ ಪ್ರೆಸೆಂಟ್ ಹಿಯರ್ ಎಂಕುಲ್ ಏಪಲ ದಾಲ ಇವೆಂಟ್ಸ್ ಮಲ್ತಾಡ ಒಂಜಿ ಬತ್ತದ ಎಂಕ್ಲೆನ್ ಸಪೋರ್ಟ್ ಮಲ್ಪ್ಲೆ ಇಫ್ ನಾಟ್ ಪಾರ್ಟಿಸಿಪೇಟ್ ಕಮ್ ಜಾಯಿನ್ ಅಸ್ ಸಪೋರ್ಟ್ ಅಸ್ ಮಿಕ್ಸ್ ಅಪ್ ಜೆಲ್ ಅಪ್ ಸೊ ದ್ಯಾಟ್ ನಿಗ್ಲೆಗ್ ಎಲ್ಲೆಗ್ ಏರೆಗ್ಲ ತಿಕ್ಕಿಯರ್ಡ ನಿಗ್ಲೆಗ್ ಗುರ್ತ ಆಪುಂಡು ನಿಗ್ಲೆಗ್ಲ ಒಂಜಿ ಫಂಕ್ಷನ್ ಪೋನಾಗ ಬಾರಿ ಲೈಕ್ ಆಪುಂಡು ಕಿ ಎಂಕ್ಲೆಗ್ ಆಗಲ್ನ ಗುರ್ತೊಂಡು ಎಂಕ್ಲೆಗ್ ಎಂಜಾಯ್ ಆಪುಂಡು ಒಂದು ಈವನ್ ಆಂಟೀಸ್ ಇತ್ಪಡು ಅದು ಏರ್ಲ ಬೇತೆ ಯುತ್ತದ ಏರ್ಲ ಇತ್ತೆರಡಲ್ಲ ಸೊ ಅವೊಂಜಿ ರಿಕ್ವೆಸ್ಟ್ ಉಂಟು ಪ್ಲೀಸ್ ನಿಗಲ್ನ ಜೋಕ್ಲೆನ್ ಒಂಚೂರು ಫೋರ್ಸ್ ಮಲ್ಪ್ಲೆ ಎಂಕುಲ್ ಖಾಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಮಲ್ಪುನ್ ಅತ್ತು ಎಂಕುಲ್ ಸ್ಪೋರ್ಟ್ಸ್ ಮಲ್ಪುವ ಎಂಕುಲ್ ಸೋಷಲ್ ಆಕ್ಟಿವಿಟೀಸ್ ಮಲ್ಪುವ ಫಂಡ್ ರೇಸಿಂಗ್ ಆಕ್ಟಿವಿಟೀಸ್ ಮಲ್ಪುವ ಸೊ ಐಕ್ಲ ಪೂರ ಒಂಚೂರು ಅಗ್ಲೆಗ್ ಹೆಲ್ಪ್ ಆಪುಂಡು ಎಂಕ್ಲೆಗ್ಲ ಹೆಲ್ಪ್ ಆಪುಂಡು ಅಂಚ ಪೂರ ಮಾತೆಲ್ಲ ಒಟ್ಟಿಗೆ ಬತ್ತೆರಡ. So that is one thing that I wanted to tell all of you all, and that's it. Thank you. I'm sorry. I need to thank people who have helped me wholeheartedly, my youth wing committee, from Alok, our ex-chairperson, Mohan, Pratiksha, Shitish, Vrishali, everyone who's present. These people were the most who have stayed with me. Ratre da onji gante mutta enkul kelsa maltonditta. So I really want to thank all of you all and all the other volunteers who were present today from morning 7 o'clock. Thanks a ton. President of Mulund Buns, honoring with the medal to all the runner-up team Mulund Buns Youth Wing. जोरदार तालियों से उन्हें yes, congratulate. Once again, I would mention the sponsor of our today's program, without whom this event would not have been happened. Mr. Ramesh S. Shetty, Steel Strong Waves Private Limited, Mr. N. Vivek Shetty, Technotherma Furnaces Private Limited, Mumbai, Dr. Satya Prakash Shetty, Shivani Maternity and Child Care Hospital, Mulund, Mr. S. B. Shetty, Canara Tours and Travels Private Limited, Mulund, Mr. H. Prakash Chandra Shetty, Prudential Travels Private Limited, Mulund, Mahila Vibhag of Mulund Buns, Mr. Prabhakar Shetty, Hotel Nisarga Bar and Restaurants, Mulund, Mr. Ramesh Shetty, Orient Decorators, Mumbai, Mr. Manjunath Shetty, Sai Siddhi Hospitality Private Limited, Mr. Narayan R. Shetty, Hotel Hare Krishna, Mulund, Mr. Raghav Shetty, R. Nest Banquet, Thane, Mr. Pushparaj Shetty, Sun City Cake, Worli, Mumbai. I would request Ashok Hegde, ನಮ್ಮ ಪೂರ ಮುಲುಂಡ್ ಬಣ್ಸದ ಮಾತಾ ಕಾರ್ಯಕ್ರಮಗೂ ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಬಾರಿ ಒಂಜಿ ನಾಮಿನಲ್ ರೇಟೆಡ್ ಮಲ್ಪುನ ಶೂಟ್ ಮಲ್ಪುನ ಅಶೋಕ್ ಹೆಗ್ಡೆ ದಯಮಲ್ತದ ಒಂಜಿಗಳಿಗೆ ಸ್ಟೇಜ್ ಬರ್ತದ ನಮ್ಮ ಅಧ್ಯಕ್ಷರಡ. ಪನ್ಪಿನಿಯಾನು ಇತ್ತು ಅಲೆಗ್ಲ ಸಪೋರ್ಟ್ ಮಲ್ಪೋಡು ಇತ್ತೆ ಜೋಕಲ್ನ ಉಮೇದಿತ್ತು ನಾ ಖುಷಿ ಆಪುಂಡು ಮಸ್ತ್ ಖುಷಿ ಆಪುಂಡು ಶ್ರುತಿಕ ಬೊಕ್ಕ ನಮ್ಮ ಮುಲುಂಡ್ ಬಣ್ಸ್ ಬಜ್ಜಿ ಒಂಜಿ ನಮ್ಮ ಒಂಜಿ ಫ್ಯಾಮಿಲಿ ಲಕ ಉಲ್ಲ
ಇತ್ತೆ ತಾನದಗುಲ್ಲ ನಮ್ಮ ಒಟ್ಟುಗುಲ್ಲೇರು ನಮ್ಮ ಮಾತ ಒಟ್ಟಿಗೆ ಮಸ್ತ್ ಎಡ್ಡೆ ಕೆಲಸ ಮಲ್ಪೊಲಿ ಒಟ್ಟಂಡ ಅಂಚ ಮುಲ್ಲುಂಡುದ ಒಗ್ಗಟ್ಟು ತೂದು ಮಸ್ತ್ ಖುಷಿ ಆಪುಂಡು ವಸಂತಣ್ಣೆ ಅರ್ನನೇ ಯೂತ್ ದತ್ತಿ ಎನ್ನನೇ ಕೆಲಸ ಅನ್ಪಿಲಕ್ಕನೆ ರಾತ್ರಿ ಬಗ್ಗೆಲು ಮಗುಲು ನಮ್ಮ ಜೆಂಟ್ಸ್ನಗುಲ್ಲ ಜೈದಿಜೇರು ರಾತ್ರಿ ಹತ್ರ ಇನ್ನು ಇವಾಗೆಲ್ಲ ಮೀಟಿಂಗ್ ಅವು ಒಂದು ಪಂದು ಅಂಚ ಅದು ಮಾತಿರ್ಲ ಒಟ್ಟಾಂಡ ಇತ್ತೀತು ಮಲ್ಲ ಈವೆಂಟ್ ಪೂರ ಮಲ್ಪರೆ ಸಾಧ್ಯ ಉಂಡು ಬಂದು ನಂಗೆ ನೆಟ್ಟೆ ಗೊತ್ತಾಪುಂಡು ತೂದೆ ಗೊತ್ತಾಪುಂಡು ಅಂಚ ಅದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂಜಿ ಕನ್ನಡೋಡು ಪನ್ಪೇರು ಅಂಚ ನಮ್ಮ ಮಾತ ಒಟ್ಟ ಎರಡ ಓವು ಏತು ಮಲ್ಲ ಕೆಲಸ ಎಲ್ಲ ನಂಗೆ ಪೂದಿರ್ತಿನಲ್ಕ ಸುಲಭ ಆಪುಣನ್ ಪನ್ಪೇರು ಅಂಚ रियली आपण अंद गोतापुण तालियों से सब स्वागत कीजिए मनोज के कोटा हमारे इस कॉन्स्टिट्यूएंसी के मेंबर ऑफ पार्लियामेंट। Now the winners prize मनोज कोटक जी के हाथों से देने के लिए हम उन्हें रुका दिए थे सर। So Vasai Dahanu Youth Wing A team, the winner of today's tournament. Please come on to the stage, guys. Come fast running. Champion, 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 champion. Everybody know Chris Gayle is a champion. Beanie a champion, Bounty a champion, Marshall is a champion, Bungie is a champion, Folland is a champion, Lara is a champion, Gayle is a champion. Don't forget Michael Jordan, Obama a champion, Mandela a champion, Serena a champion, Wendy a champion, Shelly and a champion. Champion, every journey and every hard man. Champion, champion, Beanie a champion, Bounty a champion, Marshall is a champion, Bungie is a champion, Folland is a champion, Lara is a champion, Gayle. Champion, 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 champion. Everybody knows it, Bravo a champion. आज वो दिन आया है, मुलुंड बैंड साहब को पूरा हृदयपूर्वक आपका शुभेच्छा ऑफर कर रहा है। We are with you. The entire community from your constituency has stood with you in your election, and we hope you will be a best parliamentarian. I think if somebody have waived his presentation in the Lok Sabha, nobody would guess that this gentleman is the first time MP. His oratory skill was so profound, and we have no doubt that in the coming years you will prove that you are an asset to the entire nation. So post 370, Kotak ji, we are all with you. कोटक जी, हम पूरा आपका साथ है, आपका टीम का साथ है, हमारा पीएम का साथ है। जो भी स्कीम आप लेके आ रहे हो उसके लिए मेरे हिसाब से पूरे सुशिक्षित जो इंडिया का आबादी है, दे विल स्टैंड विद यू. गो अहेड एंड गॉड ब्लेस यू. वी एक्सपेक्ट ए लॉट फ्रॉम यू टू आवर कॉन्स्टिट्यूएंसी, एमपी कॉन्स्टिट्यूएंसी. बहुत सारा अभी आपको एक्सपीरियंस हो गया होगा, सबको एक्सपीरियंस हो रहा है. ये बार आने का बाढ़ से कितना तकलीफ होती है मुंबई का जनता को, उसका बारे में आई हैव हर्ड योर प्रेजेंटेशन ऑन रेलवे मॉडिफिकेशन और समथिंग लाइक दैट इन द पार्लियामेंट. या आई थिंक योर व्यू वाज रियली अपलॉडेबल. मेरा एक छोटा सा सोच है, आई डोंट नो, आई एम अ लेमन व्हेन द टेक्निकलिटी इज कंसर्न. जो बार पूरी मुंबई में बाढ़ आती है, रेलवे रन कर नहीं पाते डिपार्टमेंट, उसके बारे में आपने एक प्रेजेंटेशन दिए थे. दैट वाज आई थिंक इज अ गुड, आई मीन यू आर टॉकिंग अबाउट टर्मिनेशन ऑफ द ट्रेन्स एट सम अदर लोकेशन. कि हम सब मिलकर एक अच्छे स्वस्थ भारत का निर्माण करना चाहते हैं, और हमारे प्रधानमंत्री जी ने फिट इंडिया का नारा दिया है. और मैं बधाई दूंगा बंड्स एसोसिएशन ऑफ मुलुंड को कि आज आपने एक टर्फ फुटबॉल टूर्नामेंट का आयोजन किया है. बहुत ही अच्छा इवेंट आपने यहाँ पे ऑर्गेनाइज़ किया. और मैं ये मानता हूँ कि फिटनेस के अंदर शिल्पा शेट्टी इज़ आइकॉन, और आप सब शेट्टी लोग इसमें
साथ देंगे तो हम मुलुंड में से भी ऐसे कोई आइकॉन को आगे भेज सकेंगे। इस तरह का माहौल आप खड़ा कर रहे हैं, उसके लिए आप सब बधाई के पात्र हैं। जितनी बधाई दी जाए उतनी मुलुंड बंट्स एसोसिएशन को कम है। स्वास्थ्य तन के साथ स्वास्थ्य मन भी रहना चाहिए, और स्वस्थ मन रहने के लिए हमारे प्रधानमंत्री जी ने जो अलग अलग संदेश दिए हैं, तो यहाँ से जब प्रकाश जी बता रहे थे उस सिचुएशन को टैकल करने का, तो हम प्रयत्न करेंगे। हम सब मिलकर मुंबई को बेहतर बनाने के लिए, आप जानते होंगे कि आप जब घर के बाहर निकलते, अब लिंक रोड तक जाना अक्टूबर एंड में जब बरसात ख़त्म हो जाएगी, इसका टेंडर ऑलरेडी अवॉर्डेड है। जब मैंने लास्ट टाइम भी आपको अपनी मीटिंग में बताया था कि इसका टेंडर अवॉर्डेड है, तो अक्टूबर एंड के बाद नाहूर ब्रिज वाइडनिंग का काम फिजिकली जगह पे शुरू हो जाएगा। बारिश के कारण रुका है, लेकिन जो हमारी सबसे बड़ी ज़रूरत है, दो चीज़ों को आपको समझना पड़ेगा कि एक, मुंबई की अपनी एक संख्या है और मुंबई का अपना एक स्क्वायर फीट है, जिसको बोलते हैं क्षेत्रफल है। ये अब बढ़ नहीं सकता। जो हम शहर में रहते हैं, वी हैव टू लिव विद इन दिस सिटी ओनली। हम सब इस मुंबई को प्रेम करते हैं और हम सबको लगता है कि हमारा सिटी और बेहतर होना चाहिए, अच्छा होना चाहिए। हम इसकी पूरी सुविधाओं का बंदोबस्त करते हैं। सरकार, महानगर पालिका, केंद्र सरकार, राज्य सरकार इस पे काम करती है। हम मुलुंडवासी खुशनसीब है कि हमारे क्षेत्र में मेट्रो का काम, आपने देखा होगा कि पूरे ईस्टर्न सबब में अगर कहीं सबसे ज़्यादा स्पीड में मेट्रो का काम शुरू है तो वो हमारे ईस्टर्न सबब में शुरू है। जब मैं लास्ट टाइम जब आपसे बात कर रहा था शिल्पा होटल में, जब हमने मीटिंग रखी, तब भी मैंने आपको बताया था कि आपको इलेक्शन के बाद में इसके पिलर सब दिख जाएंगे खड़े। और अभी मैं बताता हूँ कि नेक्स्ट ईयर तक इस पर ट्रायल रन भी हो जाएगा। नेक्स्ट ईयर एंड तक मेट्रो का ट्रायल रन भी इस क्षेत्र में पूरा हो जाएगा। देवेंद्र फडणवीस की सरकार इतने स्पीड से पूरे मुंबई में, आप देखेंगे कि सब जगह पे, आप कहीं भी चले जाओ, आप दहीसर चले जाओ, आप मलाड चले जाओ, आप अंधेरी चले जाओ, आप बैंड्रा चले जाओ, आप कोलाबा चले जाओ, 8 मेट्रो के रूट का काम शुरू है। देयर विल बी न्यू 8 मेट्रोस विल बी कमिंग अप। मेट्रो रूट नंबर 10 और 12 का ओपनिंग उस दिन प्रधानमंत्री जी कर गए, 10, 11, 12, जो बीकेसी में उद्घाटन हुआ। हमारे क्षेत्र को, ईस्टर्न सबब को कनेक्टिंग ऐसी एक मेट्रो चल रही है जो वडाला से कासार वडौली यानी घोड़बंदर रोड जा रही है, वो उसके आगे अभी विरार तक एक्सटेंड हो रही है। जो वसई विरार के बच्चे यहाँ पे जीते आज, आप वैसे हैं, 3 साल के बाद आप सीधा मेट्रो से अपने घर जाएंगे। दूसरी तरफ की जो मेट्रो है वो वडाला से आगे, जो उस दिन उद्घाटन प्रधानमंत्री जी ने किया, वो वडाला से अंडरग्राउंड टनल मेट्रो रहेगी, जो वडाला से शुरू होगी और सीधी CST जाएगी। यानी अपने घर से जब हम मेट्रो में बैठेंगे, वी हैव टू चेंज ओवर एट वडाला, फिर सीधा CST। उसके अलावा एक नई मेट्रो हम कांजूर मार्ग से शुरू किया है, JVLR को आपने देखा होगा कि काम पूरे JVLR पे शुरू है। तो दैट इज़ कनेक्टिंग अनदर कनेक्शन टू ईस्टर्न टू वेस्टर्न कॉरिडोर। आप मोनिका जी अगर वेस्टर्न से आई है तो आपको ख्याल होगा कि आपको आने में अभी 2 घंटा, लेकिन 3 साल के बाद आप मेट्रो में बैठेगी, 15 मिनट में घर पहुंच जाएंगी। तो आप भी अच्छी प्रगति करें और हमारे बंट्स के कार्यक्रम में आती रहिएगा। जो तीसरा मेट्रो का लाइन है जो हमें कनेक्ट करता है, वो कांजूर मार्ग से शुरू होकर बदलापुर, डोंबिवली होते हुए उल्लासनगर जाएगी। दैट विल बी उल्लासनगर बदलापुर मेट्रो, जो कांजूर मार्ग से शुरू होगी। अभी उसका काम शुरू होने जा रहा है। मैं समझता हूँ कि जो एलिवेटेड रेलवे ट्रेन की आप प्रकाश जी बात कर रहे थे, दिस ऑल लाइन्स आर एलिवेटेड। एक भी लाइन नीचे नहीं है, ये सारी लाइन एलिवेटेड है और ये सारी ज़मीन के ऊपर चलेगी। तो कितना भी बरसात होगा ये लाइन बंद नहीं होगी, ये लाइन चलेगी। अभी की जो लाइन है उनको भी उठाने के लिए जो आपने सजेशन दिया, हम जरूर रेलवे मिनिस्ट्री से उसके बारे में बात करेंगे। लेकिन इसका जो दूसरा साइड है वो भी आप समझ लो कि इस बार बरसात बहुत ज़्यादा आई, बार बार आई, एक बार जोर से आने के बाद थोड़े दिन रुक के फिर आई। हम ಮುಲುಂಡ್ ಬಣ್ಸ್ದ ಏನೊಂಜಿ ಆಶೆತ್ತಿನ ಒಂಜಿ ಮೆಮೊರಬಲ್ ಒಂಜಿ ಏನಾಂಡಲ ಈವೆಂಟ್ಸ್ ಮಲ್ಪೊಡೊಂದು ಪಾತಿರಂದುಪ್ಪುನಗ ನಮ್ಮ ಶ್ರುತಿಕಾ ಯೂತ್ ವಿಂಗ್ ದ ಚೇರ್ಪರ್ಸನ್ ಅಂಜನೆ ನಮ್ಮ ಸ್ಪೋರ್ಟ್ಸ್ ಕಮಿಟಿ ಚೇರ್ಮನ್
ಸುರೇಶ್ ಅಣ್ಣನಗರು ಪಂಡೇರು ಒಂಜಿ ನಮ್ಮ ಇಂಟರ್ ಸ್ಟೇಟ್ ಟೂರ್ನಮೆಂಟ್ ಮಲ್ಪುಗ ಟರ್ಫ್ ಫುಟ್ಬಾಲ್ ಒಂದು ಪನ್ಪಿನಾತ್ ಸುಲಭ ಇಜ್ಜಿ ನೆತ್ತ ಪಿರಾಡ್ದು ಕರಿನ ಒಂಜರ ತಿಂಗಳು నుంచి ಮೊಗಲು ಇರುವೆರೆ ಕೆಲಸ ಮಲ್ತೊಂದುತ್ತೇರು ಇನಿ ಕೀರ್ಗಟ್ಟು ಬರ್ಸ ಬರುಂತುಂಡು ಹೆಂಗ ರಿಯಲಿ ಪೋಡಿಗ್ಯಾಂಡ್ ಒಂದು ಇನ್ನಿತ ಫಂಕ್ಷನ್ ನಮ್ಮ ಆಪುಂಡ ಇಜ್ಜಾ ಪಂಡದು ಅಂಡ ಆ ದೇವೇರ್ನ ದಯಟು ಇನಿ ಕಾಂಡೆಡ್ದು ಬಯ್ಯ ಮುಟ್ಟ ಪೊರ್ಲುಡು ನಡತಂಡು ಕಾಂಡೆ ನಮ್ಮ ವರ್ಮಗಂಟಿಗೆ ಇನಾಗ್ರಲ್ ಫಂಕ್ಷನ್ ತೀತ ನಮ್ಮ ತಾನ ಬಣ್ಸದ ಪ್ರೆಸಿಡೆಂಟ್ ಆಯ್ನ ಕುಶಲ್ ಸಿ ಭಂಡಾರಿ ಬತ್ತದ ದೀಪ ಉದ್ದೀಪನ ಮಲ್ತೀರು ಐತೊಟ್ಟಿಗೂ ವೈಸ್ ಪ್ರೆಸಿಡೆಂಟ್ ವೇಣಣ್ಣೆ ಅಂಚನೆ ಶರತ್ ಶೆಟ್ರ್ ಬತ್ತದ ನಮ್ಮ ಈ ಒಂಜಿ ಕಾಂಡದ ಸಭೆನ ಶೋಭ ಮಲ್ತು ಕುರಿಯರು ಐಡ್ ಬಕ್ಕ ಇನಿ ಕಾಂಡೆಡ್ದು ಬಯ್ಯ ಮುಟ್ಟ ಒಂಜಿ 24 ಟೀಮ್ ನಮ್ಮ ಮುಂಬೈ ಅಂಚನೆ ತಾನ ಪೂನಾ ಅಂಚನೆ ಕಾರ್ಲಾಡ್ದಿಂಚಿ ಬತ್ತದ ಬಾರಿ ಪೊರ್ಲುದ ಒಂಜಿ ಮನೋರಂಜನೆ ನಂಗೆ ಮಲ್ತು ಕೊರಿಯರು ಯಾನು ಬೈದಿನ ಮಾತ ಟೀಮ್ಗಳ ತರ ತಗ್ಗಾದು ಎನ್ನ ಸೊಲ್ಮೆ ಕೊರೊಂದುಲ್ಲ ಗೆಂದುನ ಸೋಪುನ ಅವು ಮಲ್ಲ ವಿಷಯತ್ ಪಾರ್ಟಿಸಿಪೇಷನ್ ಮಲ್ಪುಣನೆ ಮಲ್ಲ ವಿಷಯ ಆ ಊರುಡ್ದು ಆ ಕಾರ್ಲದ ಊರುಡು ಬತ್ತಿನ ಕೆಲವು ಜೋಕುಲು ಬತ್ತದ ಪನ್ನೊಂದಿತ್ತ ಎಂಕಲಿಗೆ ಏರ್ಲ ಸಪೋರ್ಟ್ ಮಲ್ದಿಜೇರು ಎಂಕಲ್ನ ಖರ್ಚಿಡೆ ಎಂಕುಲು ಬತ್ತದ ಇದು ಎಂಕುಲು ಗುಬ್ಬುದು ಪೋಯಿನಿ ಪಣ್ಣಿ ರಿಯಲಿ ಐ ಅಪ್ರಿಷಿಯೇಟ್ ದಟ್ ಪೀಪಲ್ ಆ್ಯಕ್ಚುಲಿ ಇನಿ ನಮ್ಮ ಇತ್ತದ ಚೀಫ್ ಗೆಸ್ಟ್ ಆದ ಬತ್ತಿನ ಮನೋಜ್ ಕೋಟಕ್ ನಮ್ಮ ಮುಲುಂಡದನೆ ನಮ್ಮ ಮಿತ್ರ ಆ್ಯಕ್ಚುಲಿ ಇನಿ ಎಂ ಪಿ ಆದುಲ್ಲೇರು ಮೆಂಬರ್ ಆಫ್ ಪಾರ್ಲಿಮೆಂಟ್ ವಿ ಆರ್ humbled by the presence of Manoj Kotak ji, Member of Parliament, who has graced this occasion. We are honored to have always had your support to our community and seek it for it even in the future. With the Bunds always stood with you, truly appreciate your effort that you have put in serving as a corporator in Mulundi area. Now you have soared great heights being elected as MP. We are filled with the gratitude towards your sincere effort to the development of the society. Manoji itta pandir arna bagge ಏನೇನ ಕೆಲಸ ಮಲ್ತೊಂದುಲ್ಲೇರು ಪ್ರಕಾಶನ್ ಯಾರನ ಬಗ್ಗೆ ಪೂರ ಪಾತಿರಿಯರು ಎಂಕ ಕುಡಾರ್ನ ಬಗ್ಗೆ ಪಾತಿರೋಣ ದಾಲಜ್ಜಿ ನಮ್ಮ ಇನ್ನಿತ ಕುಡರಿ ಗೆಸ್ಟ್ ಆದ ಚೀಫ್ ಗೆಸ್ಟ್ ಆದ ನಮ್ಮ ಸುನಿ ಆಲ್ವೇರಿಯನ್ನ ಮಿತ್ರೆ ಮೂಲುಲ್ಲೇರು ಯಾನು ಸುನಿ ಆಲ್ವೇರಿನ ಬಗ್ಗೆ ಪಾತಿರೋಣ ಅಂಡ ಅವಜಿ ತೆರೆಯ ಎಳೆಯ ಮರೆ ಎಳೆಯ ಇಂದಿನ ಏನು ಬಂದ್ಬಿಡ್ದ ಕನ್ನಡರು ಎಳೆಯ ಮರೆ ಕಾಯಿ ಆರು ಮಲ್ಪುನ ಒಂಜಿ ಸಮಾಜ ಸೇವೆ ಎರೆಗೆಲ್ಲ ಗೊತ್ತಾಪುಜಿ. Thank you Vasantanna, thank you for presiding this mega event. Thank you very much. Thank you our Manoj Kotak ji, Member of Parliament, thank you for being with us. Thank you Mr. Sunil Rawat, Member of Assembly, MLA Vikroli Assembly Constituency. Thank you Sudhir Mehta, Shraddha Landmark. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.